ಚೆನ್ನೈನ ಎಸ್ಆರ್ಎಂ ವಿಶ್ವವಿದ್ಯಾಲಯದಲ್ಲಿ ಫೌಂಡರ್ಸ್ ಡೇ ಪ್ರಯುಕ್ತ ನಡೆದಂತಹ ಅಖಿಲ ಭಾರತ ಅಂತರ ಕಾಲೇಜು ಬಾಲ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಮೂಡುಬಿದಿರೆ ಆಳುವ ಶಿಕ್ಷಣ ಪ್ರತಿಷ್ಠಾನದ ಮಹಿಳಾ ತಂಡ ಪ್ರಶಸ್ತಿಯನ್ನ ಪಡೆದುಕೊಂಡಿದೆ. ನಾಕ್ಔಟ್ ಹಾಗೂ ಲೀಗ್ ಮಾದರಿಯಲ್ಲಿ ನಡೆದ ಕ್ವಾರ್ಟರ್ ಫೈನಲ್ನಲ್ಲಿ ಆಳ್ವಾಸ್ ತಂಡವು ಕ್ರೆಸೆಂಟ್ ವಿಶ್ವವಿದ್ಯಾನಿಲಯವನ್ನ ನೇರ ಸೆಟ್ಗಳಿಂದ ಸೋಲಿಸಿ ಸುಪರ್ದಿಯ ಹಂತಕ್ಕೆ ಆಯ್ಕೆಯಾದರು. ಸುಪರ್ದಿಯ ಪಂದ್ಯಗಳಲ್ಲಿ ಆಳ್ವಾಸ್ ಮಹಿಳೆಯರು ಕೊಯಮತ್ತೂರಿನ ನಿರ್ಮಲಾ ಇನ್ಸ್ಟಿಟ್ಯೂಟ್ ಹಾಗೂ ಆತಿಥೇಯ ಎಸ್ಆರ್ಎಂ ವಿಶ್ವವಿದ್ಯಾನಿಲಯವನ್ನ ನೇರ ಸೆಟ್ಗಳಿಂದ ಸೋಲಿಸಿದ್ದಲ್ಲದೆ ನಿರ್ಣಾಯಕ ಲೀಗ್ ಪಂದ್ಯದಲ್ಲಿ ಡಿಂಡಿಗಲ್ನ ಪಿಎಸ್ಎನ್ಎ ಇನ್ಸ್ಟಿಟ್ಯೂಟ್ ತಂಡವನ್ನು 35-27 ಹಾಗೂ 35-22 ನೇರ ಸೆಟ್ಗಳಿಂದ ಸೋಲಿಸಿ 6ನೇ ಬಾರಿಗೆ ಎಸ್ಆರ್ಎಂ ಟ್ರೋಫಿಯನ್ನ ಎತ್ತಿ ಹಿಡಿದರು. ಇನ್ನು ಈ ಪಂದ್ಯಾಟದಲ್ಲಿ ರಾಷ್ಟ್ರದ 16 ಆಹ್ವಾನಿತ ತಂಡಗಳು ಭಾಗವಹಿಸಿದ್ದವು. ತಂಡದಲ್ಲಿ ಜಯಲಕ್ಷ್ಮಿ, ಲಾವಣ್ಯ, ದಿವ್ಯಾ, ಕವನ, ಮೇಘನಾ, ತೇಜಶ್ರೀ, ಅಕ್ಷತಾ ಹಾಗೂ ರೇಖಾ ಟೂರ್ನಿಯಲ್ಲಿ ಉತ್ತಮ ಪ್ರದರ್ಶನವನ್ನ ನೀಡಿದವರು. ಇವರನ್ನ ಆಳ್ವಾಸ್ ಪ್ರತಿಷ್ಠಾನದ ಅಧ್ಯಕ್ಷ ಡಾ ಮೋಹನ್ ಆಳ್ವಾ ಅವರು ಅಭಿನಂದಿಸಿದ್ದಾರೆ. ನ್ಯೂಸ್ ಬ್ಯೂರೋ ವಿ4 ನ್ಯೂಸ್ ಚೆನ್ನೈ.